ಶಿವಮೊಗ್ಗದ ಈದ್ ಮಿಲಾದ್ ಗಲಭೆ ಪೂರ್ವ ನಿಯೋಜಿತ ಕೃತ್ಯ. ಇದರ ಹಿಂದೆ ಮುಸ್ಲಿಂ ಮಹಿಳೆಯರ ಕೈವಾಡವಿರುವುದು ಗಂಭೀರವಾದ ಸಂಗತಿ ಎಂದು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಹೇಳಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ಶನೀಶ್ವರ ದೇವಸ್ಥಾನಕ್ಕೆ ಬರ್ತಿದ್ದಂತೆ ಅಲ್ಲಿದ್ದ 4-5 ಮುಸ್ಲಿಂ ಮಹಿಳೆಯರು ಕಲ್ಲು ತೂರಾಟ ಮಾಡಿದ್ದಾರೆ ಎಂದು ಬೊಬ್ಬೆ ಹಾಕಿದ್ದಾರೆ. ಇದರ ಕಾರಣದಿಂದ ಪ್ರಚೋದನೆಗೊಂಡು 10-20 ಹಿಂದೂ ಮನೆಗಳಿಗೆ ದಾಳಿಯಾಗಿದೆ. ಇದೊಂದು ಮುಸ್ಲಿಂ ದಂಧೆಕೋರರ ಕೃತ್ಯ. ಆದ್ದರಿಂದ ಶಿವಮೊಗ್ಗ ಗಲಭೆ ಪ್ರಕರಣವನ್ನ NIA ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಬೇಕಾದ್ರೆ ಅಲ್ಲಿ 4-5 ಜನ ನೋಡಿ, ಶಿವಮೊಗ್ಗದ ಗಲಾಟೆ ಏನಿದೆ ಇವತ್ತು, ಪದೇ ಪದೇ ಅರ್ಶನ ಹತ್ಯೆಯಿಂದ ಹಿಡಿದು ಮೊನ್ನೆ ಈದ್ ಮಿಲಾದ್ ತನಕ ಯಾವ ಎಲ್ಲ ಘಟನೆಗಳು ನಡೀತಾ ಇದೆ, ಇದೆಲ್ಲವೂ ಹಿಂದೂ ಸಮಾಜವನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಮಾಡುತ್ತಿರುವಂಥ ಕೃತ್ಯ ಇದೆ. ಮೊನ್ನೆ ಈದ್ ಮಿಲಾದ್ ಸಂದರ್ಭದಲ್ಲಿ ನಡೆದಂಥ ಕೃತ್ಯನೂ ಇದೊಂದು ಪೂರ್ವಯೋಜಿತ ಕೃತ್ಯ ಇದೆ. ಈದ್ ಮಿಲಾದ್ ಮೆರವಣಿಗೆ ನಡೆಯಬೇಕಾದ್ರೆ, ಅಲ್ಲಿ ಶನೀಶ್ವರ ದೇವಸ್ಥಾನಕ್ಕೆ ತಲುಪಬೇಕಾದ್ರೆ ಅಲ್ಲಿ 4-5 ಜನ ಮುಸ್ಲಿಂ ಮಹಿಳೆಯರಿದ್ರು. ಅವರು ಏಕಾಏಕಿ ಕಲ್ಲು ತೂರಾಟ ಆಯಿತು ಅಂತ ಹೇಳಿ ಗೊಬ್ಬೆ ಹಾಕಿದ್ರು, ಸುಳ್ಳು ಹೇಳಿದ್ರು. ಈ ಕಾರಣದಿಂದಾಗಿ ಅಲ್ಲಿ ಪ್ರಚೋದನೆಗೊಂಡು 10-25 ಹಿಂದೂ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಹಾಗಾಗಿ ಇದೊಂದು ಪೂರ್ವಯೋಜಿತ ಕೃತ್ಯ, ಇದೊಂದು ಮುಸಲ್ಮಾನ್ ದಂಗೆಕೋರರ ಕೃತ್ಯ. ಇದರ ಹಿಂದೆ ಮುಸ್ಲಿಂ ಮಹಿಳೆಯರು ಕೂಡ ಇರುವುದು ಬಹಳ ಗಂಭೀರವಾದಂಥ ಒಂದು ಸಂಗತಿ ಇದು. ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಈ ಘಟನೆಯನ್ನು ತಾವು NIA ಮುಖಾಂತರ ತನಿಖೆ ಮಾಡಬೇಕು, ಸತ್ಯಾಸತ್ಯತೆಯನ್ನು ಹೊರಗೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಷ್ಟು ಮಾತ್ರ ಅಲ್ಲ,